ವಿಧಿಬರಹ ಎಷ್ಟು ಕ್ರೂರವಾಗಿರುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಹೊಸ ಜೀವನದ ಕನಸು ಕಾಣ್ತಾ ಸಪ್ತಪದಿ ತುಳಿಯೋಕೆ ಸಿದ್ಧವಾಗಿದ್ದ ಆ ಮನೆಯಲ್ಲಿ ಇವತ್ತು ಸ್ಮಶಾನ ಮೌನ. ಮದುವೆಯಾಗಬೇಕಿದ್ದ ಹುಡುಗ ಅಪಘಾತದಲ್ಲಿ ಅಸುನೀಗಿದ್ರೆ ಆ ನೋವನ್ನ ಭರಿಸಲಾಗದ ಹುಡುಗಿ ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪದ ಕಿದೂರಿನಲ್ಲಿ ನಡೆದ ಈ ಪ್ರೇಮಕಥೆಯ ಅಂತ್ಯ ಕೇಳಿದ್ರೆ ಕಲ್ಲು ಹೃದಯವೂ ಕರಗುತ್ತೆ. ಕಿದೂರಿನ ಪ್ರಫುಲ್ಲ ಮತ್ತು ತಮಿಳುನಾಡಿನ ಮಣಿ ಅವರ ವಿವಾಹ ನಿಶ್ಚಯವಾಗಿತ್ತು. ಇಬ್ಬರೂ ಒಂದಾಗಿ ಬಾಳೋಕೆ ನೂರಾರು ಕನಸು ಕಂಡಿದ್ರು. ಆದ್ರೆ ಕೆಲ ದಿನಗಳ ಹಿಂದೆ ನಡೆದ ಒಂದು ಬೈಕ್ ಅಪಘಾತ ಮಣಿಯನ್ನ ಜೀವವನ್ನೇ ಕಿತ್ತುಕೊಂಡು ಹೋಗಿತ್ತು. ನಿಶ್ಚಿತಾರ್ಥವಾಗಿದ್ದ ತನ್ನ ಭಾವಿ ಪತಿಯ ಸಾವಿನ ಸುದ್ದಿ ಕೇಳಿದ ಪ್ರಫುಲ್ಲ ಅಂದಿನಿಂದ ಕಣ್ಣೀರಲ್ಲೇ ಕೈತೊಳಿತಿದ್ರು. ಭಾನುವಾರ ಮನೆಯವರೆಲ್ಲ ಮದುವೆಗೆ ಹೋದಾಗ ಒಂಟಿಯಾಗಿದ್ದ ಪ್ರಫುಲ್ಲ ತನ್ನ ಜೀವನವನ್ನೇ ಮುಗಿಸಿಕೊಂಡಿದ್ದಾರೆ. ಪೊಲೀಸರಿಗೆ ಸಿಕ್ಕಿರೋ ಡೆತ್ ನೋಟ್ನಲ್ಲಿ ಪ್ರಫುಲ್ಲ ಬರೆದಿರೋ ಮಾತುಗಳು ಕೇಳಿದ್ರೆ ಕಣ್ಣೀರು ಬರುತ್ತೆ. ಮಣಿಯನ್ನ ಎಲ್ಲಿ ಸಮಾಧಿ ಮಾಡಿದ್ದೀರೋ ನನ್ನ ಅಂತ್ಯಕ್ರಿಯೆಯನ್ನ ಕೂಡ ಅಲ್ಲೇ ಮಾಡಿ ಅಂತ ಪ್ರಫುಲ್ಲ ತನ್ನ ಕೊನೆಯ ಆಸೆಯನ್ನ ಬರೆದಿಟ್ಟಿದ್ದಾರೆ. ಸಾವಿನಲ್ಲೂ ಪ್ರೀತಿಪಾತ್ರನ ಜೊತೆಗಿರಬೇಕು ಅನ್ನೋ ಆಕೆಯ ಈ ಮಾತು ಆಕೆಯ ಪ್ರೀತಿಯ ಆಳವನ್ನ ತೋರಿಸ್ತಿದೆ. ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅರಳಬೇಕಿದ್ದ ಒಂದು ಜೀವ ಹೀಗೆ ಬಾಡಿ ಹೋಗಿರೋದು ನಿಜಕ್ಕೂ ದೊಡ್ಡ ನೋವು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.